ದೇಶ ಕಾಯುವ ಸೈನಿಕನಿಗೆ ನಾವೆಲ್ಲರೂ ಕೂಡ ಗೌರವ ಕೊಡ್ತೇವೆ. ಆತ ದೇಶಕ್ಕಾಗಿ ಹೋರಾಟ ಮಾಡ್ತಾನೆ. ದೇಶ ಕಾಯುವ ಸೈನಿಕನ ಜೀವನ ಮತ್ತು ಅವನ ಮನೆಯ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಉಡುಪಿಯ ಅಭಿನಯ ಕಲಾವಿದರು ತಮ್ಮ ತುಳು ಹಾಗೂ ಕನ್ನಡ ಭಾಷೆಯ ನಾಟಕದ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಇಂತಹ ನಾಟಕಗಳ ಮಹಾಪೂರವನ್ನು ಹೊತ್ತುಕೊಂಡು ವಿ4 ನ್ಯೂಸ್ನ ವಿ4 ಸ್ಟ್ರೀಮ್ OTT ಲಾಂಚ್ ಆಗ್ತಾ ಇದೆ. ಬರಂದೆ ಕುಲ್ಲಯೆ ಹಾಗೂ ಬಂದೇ ಬರುತ್ತಾನೆ ಎನ್ನುವಂತಹ ನಾಟಕ ಈ ಒಂದು ಅದ್ಭುತ ಕಥಾನಕವನ್ನು ಕಟ್ಟಿಕೊಡಲಿದೆ. ವಿ4 ಸ್ಟ್ರೀಮ್ ಮೂಲಕ ಮೂಡಿಬರಲಿರುವಂತಹ ಈ ನಾಟಕದ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಬರ್ತಾ ಇದೆ, ನೋಡಿ. LS ಮೀಡಿಯಾ ಪ್ರವರ್ತಿತ ವಿ4 ನ್ಯೂಸ್ ಜನತೆಗೆ ಮತ್ತಷ್ಟು ಮನೋಲ್ಲಾಸ ನೀಡುವ ನಿಟ್ಟಿನಲ್ಲಿ ವಿ4 ಸ್ಟ್ರೀಮ್ ಎನ್ನುವ OTT ಪ್ಲಾಟ್ಫಾರ್ಮ್ ಅನ್ನು ಲಾಂಚ್ ಮಾಡ್ತಾ ಇದೆ. ಇದರಲ್ಲಿ ವೈವಿಧ್ಯಮಯ ಮನೋರಂಜನಾ ಕಾರ್ಯಕ್ರಮಗಳು ಸೇರಿದಂತೆ ಎಲ್ಲಾ ರೀತಿಯ ಕಾರ್ಯಕ್ರಮಗಳು ಸಿಗಲಿದೆ. ಚಲನಚಿತ್ರ, ರಿಯಾಲಿಟಿ ಶೋ, ನಾಟಕಗಳು ಸೇರಿದಂತೆ ಇನ್ನಿತರ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಈಗಾಗಲೇ ಅಧಿಕ ನಾಟಕಗಳ ಶೂಟಿಂಗ್ ಕೂಡ ಮುಗಿದಿದೆ. ದಿವಂಗತ ಅಲೆಗೂರು ಶೇಖರ್ ಪೂಜಾರಿ ಅವರ ನೆನಪಿನ ಪ್ರಯುಕ್ತ ಬಾಲಕೃಷ್ಣ ಶೆಟ್ಟಿ ನಿಟ್ಟೂರು ಸಲಹೆಯೊಂದಿಗೆ ಉಡುಪಿಯ ಅಭಿನಯ ಕಲಾವಿದರ ತಂಡದ ಬರಂದೆ ಕುಲ್ಲಾಯೆ ಬಂದೇ ಬರ್ತಾನೆ ಎನ್ನುವ ನಾಟಕದ ಶೂಟಿಂಗ್ ಕಂಪ್ಲೀಟ್ ಆಗಿಬಿಟ್ಟಿದೆ. ಈ ಕನ್ನಡ ಮತ್ತು ತುಳು ನಾಟಕ ವಿ4 ಸ್ಟ್ರೀಮ್ ಮೂಲಕ ಮೂಡಿಬರಲಿದೆ. ಶ್ರೀರಾಮಚಂದ್ರ ಬಂದು ಸೇರಿದ ಅವನ ತಮ್ಮ ಲಕ್ಷ್ಮಣ ಅಣ್ಣನ ನೆರಳಾದ ಯೋಧ ತನ್ನ ದೇಶಕ್ಕಾಗಿ ಗಡಿಯಲ್ಲಿ ಶತ್ರುಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ರೆ ಈತ ಆತನ ಪತ್ನಿ ಪ್ರತಿ ಕ್ಷಣವೂ ಯೋಧನ ಬರುವಿಕೆಗಾಗಿ ಕಾಯ್ತಾ ಇರುವಂತಹ ದೃಶ್ಯ ಈ ನಾಟಕದಲ್ಲಿ ಅದ್ಭುತವಾಗಿ ಮೂಡಿಬಂದಿದೆ. ಜೊತೆಗೆ ಒಬ್ಬ ಯೋಧ ತನ್ನ ಕುಟುಂಬದ ಜವಾಬ್ದಾರಿಯನ್ನ ಹೇಗೆ ನಿಭಾಯಿಸ್ತಾನೆ ಅನ್ನೋದು ಕೂಡ ಈ ಡ್ರಾಮಾದಲ್ಲಿ ನೋಡಬಹುದು. ಈಗಾಗಲೇ ಈ ನಾಟಕವು ಸಾಕಷ್ಟು ಪ್ರಶಸ್ತಿಯನ್ನ ಬಾಚಿಕೊಂಡಿದೆ. 2 ಭಾಷೆಯ ನಾಟಕ ವಿವಿಧ ಕಡೆಗಳಲ್ಲಿ 120ಕ್ಕೂ ಪ್ರದರ್ಶನ ಕಂಡಿದೆ. ಯಾನು ಸರ್ವಿಸ್ ಮುಗಿತು ಮೂಲ ಸೈತನಲ್ಲ ಅತ್ತು ದೇಶಗಾದು ವಾರಡು ಬಾರ್ಡರ್ ಸೈತನಲ್ಲ ಈ ನಿನ್ನ ಪೊರ್ಲುದ ಕರಿಮಣಿ ಪೂ ಮುಖ್ಯವಾದಿ ಕುಂಕುಮ ಯಾಪೋಗ್ಲ ದೆಪ್ಪೆರಬಲ್ಲಿ ಸರಿ ಗರಿ ಸರಿ ಗ ಮ ಗರಿ ಸರಿ ಗ ಮ ದ ಮ ದ ಮ ಗರಿ ಗರಿ ಸರಿ ಗ ಮ ದ ಮ ಗರಿ ಸರಿ ನಿ ಗರಿ ಗರಿ ಸರಿ ಗರಿ ಗರಿ ಸರಿ ಗರಿ ಸರಿ ಗರಿ ದ ಈ ಪೂ ಎನ್ನೊಟ್ಟು ಕುಪ್ಪಲತ್ತು ಪೊರ್ತು ಸರಿ ಗರಿ ಸರಿ ಗ ಮ ಗರಿ ಸರಿ ಎನ್ನೊಟ್ಟು ಕುಪ್ಪಲ ಬಂದು ಗರಿ ಸರಿ ಗ ಮ ದ ಮ ಗರಿ ಫೀಲ್ ಆಗ್ತದೆ. 2 ಭಾಷೆಯ ನಾಟಕ ವಿವಿಧ ಕಡೆಗಳಲ್ಲಿ 120ಕ್ಕೂ ಹೆಚ್ಚು ಪ್ರದರ್ಶನ ಕಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ, ಕಾಸರಗೋಡು, ಉತ್ತರ ಕನ್ನಡ, ಹುಬ್ಬಳ್ಳಿ, ಬೆಳಗಾಂ, ಚಿಕ್ಕಮಗಳೂರು ಸೇರಿದಂತೆ ವಿವಿಧ ಜಿಲ್ಲೆಯಲ್ಲೂ ಯಶಸ್ವಿ ಪ್ರದರ್ಶನ ಕಂಡಿದೆ. ವಿಕ್ರಮ್ ಮಂಚಿ ರಚನೆಯ ಕಥೆ ಇದಾಗಿದ್ದು, ತುಳುನಾಡ ರತ್ನ ದಿನೇಶ್ ಅತ್ತಾವರ ಸಾಹಿತ್ಯ ಸಂಭಾಷಣೆ ನಿರ್ದೇಶನದಲ್ಲಿ ಮೂಡಿಬಂದಿರುವ ನಾಟಕ ಈಗಾಗಲೇ ಯಶಸ್ವಿ ಪ್ರದರ್ಶನ ಕಂಡಿದೆ. ನಮ್ಮ ಆಸ್ತಿ, ಅಂತಸ್ತು, ಸಂಪತ್ತು ಇದನ್ನೆಲ್ಲ ಏನ್ ಮಾಡೋದು? ದೇಶದ ಸೈನಿಕರ ನಿಧಿಗೆ ಬರೆದುಕೊಡಿ, ಅವರಿಗದು ಉಪಯೋಗಕ್ಕೆ ಬರಲಿ. ಇತ್ತೀಚೆಗೆ ನಮ್ಮ ದೇಶದಲ್ಲಿ ನೋಟ್ ಬ್ಯಾನ್ ಆದಾಗ ಕೆಲವರಿಗೆ ಹಣವನ್ನು ಏನು ಮಾಡಬೇಕು ಅಂತ ಗೊತ್ತಾಗದೆ ಕೆಲವರು ಕೊಂಡೋಗಿ ನೀರಿಗೆ ಹಾಕಿದ್ರಂತೆ, ಇನ್ನು ಕೆಲವರು ಕೊಂಡೋಗಿ ಬೆಂಕಿಗೆ ಹಾಕಿದ್ರಂತೆ. ಉಪಯೋಗಕ್ಕೆ ಬರದ ಹಣ ಇದ್ರೇನು ಪ್ರಯೋಜನ? ನಿನಗೊಂದು ವಿಷಯ ಗೊತ್ತಾ ಮಮ್ಮಿ? ನಮ್ಮ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ ಹನುಮಂತಪ್ಪನ ಕುಟುಂಬಕ್ಕೆ ನಮ್ಮ ಸರ್ಕಾರ ಏನು ಸವಲತ್ತು ಕೊಟ್ಟಿದೆ? ಸಂಗೀತ ಸೌರಭ ಕಾರ್ತಿಕ್ ಕಡೇಕರ್ ಅವರ ಸಂಗೀತ ಈ ನಾಟಕಕ್ಕಿದೆ. ರಂಗವಿನ್ಯಾಸ ಹಾಗೂ ಬೆಳಕು ಸಂಯೋಜನೆಯಲ್ಲಿ ಶ್ರೀಕಾಂತ್ ಅಲೆಗೂರು ಸಹಕರಿಸಿದ್ದಾರೆ. ಧ್ವನಿ ನಿರ್ವಹಣೆಯಲ್ಲಿ ಸಂದೀಪ್ ಪೆರಂಪಳ್ಳಿ, ಅಶ್ವಥ್ ಉಡುಪಿ ಹಾಗೂ ದೀಪಕ್ ಪರಂಪಳ್ಳಿ ಸಹಕರಿಸಿದ್ದಾರೆ. ಸುಂದರ ಶ್ರೀಮಂತ ಇಲ್ಲಿ ನಡೆಯುವ ಹೆಣ್ಣಿಗೆ ನಗು ತುಂಬಿ ಕರುಳಿನ ಕುಡಿಯೋದು ಅರಳಿ ನಗುತ್ತಿದೆ ಪ್ರೀತಿಯ ಒಡಲಲ್ಲಿ. ಮುಕ್ತ ನಗು ಶುದ್ಧ ಮನಸ್ಸಿನ ಮಗುವಿನ ತಾಯಿ ಆಗುವ ಕಾತರದಿ ಆಸೆಗಳು ತೀರುವ ಬಯಕೆ ನಾಚಿಕೆ ಮನಕ್ಕೆ ತುಂಬಿ ಮಡಿಲಲ್ಲಿ. ಇನ್ನು ಈ ಡ್ರಾಮಾದಲ್ಲಿ ಯೋಧನ ಪಾತ್ರದಲ್ಲಿ
ಕಥಾನಾಯಕ ಪ್ರದೀಪ್ ಪಾತ್ರದಲ್ಲಿ ದೇವಿಪ್ರಸಾದ್ ಕೆಮ್ಮಣ್ಣು ಅದ್ಭುತ ನಟನೆಯ ಮೂಲಕ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಯೋಧನ ಪತ್ನಿ ಕಥಾನಾಯಕಿ ಸಂಧ್ಯಾ ಪಾತ್ರವನ್ನ ರೂಪಶ್ರೀ ವರ್ಕಾಡಿಯವರು ಸಹಜ ನಟನೆಯ ಮೂಲಕ ಗಮನ ಸೆಳೆದಿದ್ದಾರೆ. ಕಥಾನಾಯಕ ತಮ್ಮನ ಪಾತ್ರದಲ್ಲಿ ಪ್ರಥಮ್ ಶೆಟ್ಟಿ ಎಡ್ಮೇರು, ತಂಗಿಯಾಗಿ ಪ್ರಜ್ಞಾ ಕುರ್ಕಾಲು, ಮಗನಾಗಿ ಸಾಗರ್, ಅಪ್ಪನ ಪಾತ್ರದಲ್ಲಿ ನಾಗರಾಜ್ ವರ್ಕಾಡಿ, ಕಥಾನಾಯಕಿಯ ತಾಯಿಯ ಪಾತ್ರದಲ್ಲಿ ರವಿನಂದನ್ ಭಟ್, ಜಾನಕಿ ಪಾತ್ರದಲ್ಲಿ ಅದ್ಭುತವಾಗಿ ನಟಿಸಿದ್ದಾರೆ. ಇನ್ನು ಕಾಮಿಡಿ ಪಾತ್ರದಲ್ಲಿ ಶಶಿರಾಜ್ ಆಚಾರ್ಯ ಪಡುಗುತ್ಯಾರವರು ಕೃಷ್ಣ ಪಾತ್ರದ ಮೂಲಕ ಸಂಗೀತ ಮಾಸ್ಟರ್ನಲ್ಲಿ ಮಿಂಚಿದ್ರೆ, ಇವರ ಮಗನ ಪಾತ್ರದಲ್ಲಿ ವಿನೋದ್ ಮಂಚಿ ಕೂಡ ಸಖತ್ ಕಾಮಿಡಿ ಮೂಲಕ ನಾಟಕದಲ್ಲಿ ಹಾಸ್ಯದ ಹೊನಲು ಹೊರಿಸಿದ್ದಾರೆ. ಇನ್ನು ಸಂಗೀತ ಮಾಸ್ಟರ್ನ ಶಿಷ್ಯಂದಿರಾಗಿ ರಾಕೇಶ್ ಕಟಪಾಡಿ ವಿಠಲ ಪಾತ್ರದಲ್ಲಿ ಸೈಯೆನಿಸಿಕೊಂಡ್ರೆ, ವಿಕ್ರಮ್ ಮಂಚಿ ರಂಗಪಾತ್ರದಲ್ಲಿ ಕಾಮಿಡಿ ರಸದೌತಣ ಕೊಟ್ಟಿದ್ದಾರೆ. ಕೃಷ್ಣನ ಪ್ರಿಯತಮೆ ಪಾತ್ರದಲ್ಲಿ ಸುಮಂತ್ ಇಂದಿರಾನಗರ, ಭಿಕ್ಷುಕನ ಪಾತ್ರದಲ್ಲಿ ಸುವಿತ್ ಮಂಚಿ ಬಣ್ಣ ಹಚ್ಚಿದ್ದಾರೆ. ಈ ಮೂಲಕ ವಿ4 ಸ್ಟ್ರೀಮ್ ಮೂಲಕ ಮತ್ತೊಂದು ವಿಭಿನ್ನ ನಾಟಕ ಪ್ರಪಂಚದಾದ್ಯಂತ ಇರುವ ತುಳುವರನ್ನ ತಲುಪಲಿದೆ. साहित्य बोलने वाला ने दादी सुना दादा साउंड या ग्राउंड फुटबॉल बोलने आनंद अवे साउंड बाबा मुंबई बंजी फेसबुक लवाद इदे दा तोंडल मोबाइल ले नेल उंदली इदे ठंडा सुपोनला मोबाइल पसंद ಎಂಜಿ ದರಿದ್ರದ ಲವ್ ಐನ ಕಾರಣ ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.